ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಜನತೆ ಜಾಗರೂಕರಾಗಿ ಇಲ್ಲವಾದಲ್ಲಿ ನಿಮಗೆ ಆಗುತ್ತೆ ಮೋಸ. ಎಸ್ ಲತಾ ಎಂಬ ಹೆಸರಿನ ಮಹಿಳೆ ತುಂಬಾ ಜನರಿಗೆ ಪಂಗನಾಮ ಹಾಕಿದ್ದಾಳೆ. ಏಕೆ ಜನರಲ್ಲಿ ನಿಮಗೆ 1 ಲಕ್ಷ ಸಾಲ ಕೊಡುತ್ತೇವೆ, ನಿಮ್ಮ ಆಧಾರ್, ವೋಟರ್ ಐಡಿ, ಬ್ಯಾಂಕ್ ಪುಸ್ತಕ, ಇದರ ಜೆರಾಕ್ಸ್ 2 ಫೋಟೋ ಕೊಟ್ಟು 5,000 ಹಣ ಡಿಪಾಸಿಟ್ ಕೊಟ್ಟರೆ 1 ವಾರದಲ್ಲಿ 1 ಲಕ್ಷ ಹಣ ಸಾಲ ಕೊಡುತ್ತೇವೆ ಎಂದು ಜನರು ನಂಬುವ ಹಾಗೆ ಹೇಳುತ್ತಾಳೆ. 1 ಲಕ್ಷ ಹಣಕ್ಕೆ ಕೇವಲ 7,000 ಬಡ್ಡಿ ಎಂದು ಹೇಳುತ್ತಾಳೆ. ಕಷ್ಟದ ಪರಿಸ್ಥಿತಿಯಲ್ಲಿ ಇರುವ ಜನರು ಆಕೆಗೆ 5,000 ಕೊಡ್ತಾರೆ. ಹೀಗೆ ಒಂದು ತಂಡ ಮಾಡಿ ಅದರಲ್ಲಿ 5 ರಿಂದ 50 ಜನ ಸದಸ್ಯರನ್ನ ಒಟ್ಟು ಮಾಡ್ತಾಳೆ. ಅವರಿಂದ ತಲಾ 5,000 ಹಣ ಪಡೆಯುತ್ತಾಳೆ. ಜನರು ಚಿನ್ನ ಅಡಬಿಟ್ಟು ಸಾಲ ಮಾಡಿ ಅವಳಿಗೆ ಹಣ ಕೊಟ್ಟು 1 ವಾರದಲ್ಲಿ 1 ಲಕ್ಷ ರೂಪಾಯಿ ಸಾಲ ಸಿಗುತ್ತೆ ಅಂತ ಏನೇನೋ ಆಸೆ ಇಟ್ಟು ಕಾದಿದ್ದಾರೆ. 1 ವಾರ ಬಿಟ್ಟು ಅವಳಿಗೆ ಫೋನ್ ಕಾಲ್ ಮಾಡಿದ್ರೆ ಏನಾದರೂ ಒಂದು ನೆಪ ಹೇಳಿ ಸ್ವಲ್ಪ ದಿನ ಮುಂದೆ ಹಾಕುತ್ತಾ ಇದ್ಲು. ಹೇಗೆ ಮಾಡಿ 3 ತಿಂಗಳಾದ್ರೂ ಅವಳು ನಮ್ಮ ಕೈಗೆ ಸಿಗೋಲ್ಲ. ಹೀಗೆ ತುಂಬಾ ಮಂದಿಗೆ ವಂಚನೆ ಮಾಡಿದ್ದಾಳೆ. ಮತ್ತೆ ಅವಳಿಗೆ ಹಣ ಕೊಡೋ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿದ್ರೆ ಅವಳ ಉತ್ತರ, ಹೋಗೋ ಕಂಪ್ಲೇಂಟ್ ಕೊಡು, ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ ಹೋಗು, ಎಲ್ಲಾ ಪೊಲೀಸರು ನನ್ನ ಕೈ ಮುಷ್ಟಿಯಲ್ಲಿ ಇದ್ದಾರೆ, ಏನ್ ಮಾಡ್ತೀಯಾ ಮಾಡು ಅಂತ ಜನರಿಗೆ ಬೆದರಿಕೆ ಹಾಕ್ತಾಳೆ. ಇದೀಗ ತುಂಬಾ ಜನರು ಮೋಸ ಹೋಗಿ ಈಗ ತಲೆಗೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ. ಸರಿಯನ್ನ ತಪ್ಪಾണ്